ಮಾತಾ ನಮೂನೆದ ಮರ್ದಲು ಲ್ಯಾಬೊರೇಟರಿ ಸರ್ವಿಸ್ ಆಯುರ್ವೇದಿಕ್ ಅಲೋಪತಿಕ್ ಸರ್ಜಿಕಲ್ ಬೇಬಿ ಕೇರ್ ವೆಟರ್ನಿಟಿ ಕೇರ್ ಲ್ಯಾಬ್ ಟೆಸ್ಟ್ ಇಂಚಿತ್ತಿ ಸೌಲಭ್ಯlen ಪಡೆಯಿನ ಮೆಟ್ರೋ ಪ್ಲಸ್ ಮೆಡಿಕಲ್ ಬೊಕ್ಕ ಲ್ಯಾಬೊರೇಟರಿ ಯತೀಶ್ ಸಿಕೆರೆನ ಮಾಲಕತ್ವಡ್ ಸೋಮವಾರ ಕಲ್ಲಾಪು ಕಿಂಗ್ಡಮ್ ಟವರ್ಡ್ ಉದಿಪನಾಡು. ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಶ್ರೀ ಸಂತೋಷ್ ಕುಮಾರ್ ಶೆಟ್ಟಿ ಅಸೇಗೋಡಿ ರಿಬ್ಬನ್ ಕತ್ತೆರೆದು ಉದಿಪನ ಮಲ್ತೆರು.
ಜನಸಾಮಾನ್ಯರಿಗೆ ಬೋಡಿತ್ತಿನ ಮಾತಾ ಔಷಧಿಲು ಮೂಡು ತಿಕ್ಕುಲಕ ಆವಡು ಇಂಚಿನ ಮೆಡಿಕಲ್ ಲ್ಯಾಬೊರೇಟರಿ ಬೇತೆ ಕಡೆಕ್ಲೆಡ್ಲ ಓಪನ್ ಆವಡ್ ಪಣದ ಶ್ರೀ ಸಂತೋಷ್ ಕುಮಾರ್ ಶೆಟ್ಟಿ ಹಾರೈಸಿರು. ಇವತ್ತಿನ ದಿವಸ ನಮ್ಮ ಯತೀಶ್ ಚಂದ್ರ ಇವರು ಈ ಒಂದು ತೊಕ್ಕೊಟ್ಟಿನ ಕಲ್ಲಾಪಿನಲ್ಲಿ ಒಂದು ಮೆಡಿಕಲ್ ಪ್ಲಸ್ ಒಂದು ಮೆಡಿಕಲ್ ಇದನ್ನು ಉದ್ಘಾಟನೆ ಮಾಡಿದ್ದಾರೆ. ನಾನು ಮೊದಲಿಗೆ ಅವರಿಗೆ ಓಣಂ ಹಬ್ಬದ ಶುಭಾಶಯ ಅರ್ಪಿಸಿಕೊಂಡು ಒಳ್ಳೆಯ ರೀತಿಯಲ್ಲಿ ನಡೀಲಿ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸಚಿಚಂದ್ರ ಹತ್ರ ನಾನು ಈ ಒಂದು ಪ್ರದೇಶದಲ್ಲಿ ನಮ್ಮ ಎಲ್ಲ ಐಟಮ್ ಇದರಲ್ಲಿ ಇರಬೇಕಾಗ್ತದೆ. ಯಾವುದು ಪ್ರತಿಯೊಂದು ಐಟಮ್ ಇದ್ದರೆ ನಾವೀಗ ಕಾಣ್ತಾ ಇದ್ದೇವೆ. ಇದು ನಮ್ಮ ಗಣೇಶ್ ಮೆಡಿಕಲ್ ಅಲ್ಲಿ ಯಾವ ಒಂದು ಇದಿದ್ದರೂ ಅಲ್ಲಿ ಇಲ್ಲದ ಒಂದು ಐಟಮ್ ಇಲ್ಲ. ಹಾಗೆ ನೀವು ಸಹ ಈ ಪ್ರತಿಯೊಂದು ನಾವು ಒಂದು ಇಲ್ಲಿ ನಮ್ಮ ಇವಾಗ ಬರುವವರು ಅವರಿಗೆ ಇಲ್ಲ ಅಲ್ಲಿ ಆ ಮೆಡಿಕಲ್ ಸಾಮಾನು ಇಲ್ಲ ಅಂತ ಒಂದು ಐಟಮ್ ಇಲ್ಲ ಅಂತ ಆಗಬಾರ್ದು. ಅಂಥ ಒಂದು ಇದು ಮಾಡಿಕೊಂಡು ಖಂಡಿತವಾಗಿ ನಿಮಗೆ ಈ ಒಂದು ಇಡೀ ನಮ್ಮ ತೊಕ್ಕೋಟು ಪ್ರದೇಶದಿಂದ ನಮಗೆ ಇಲ್ಲಿಗೆ ನಿಮ್ಮ ದೊಡ್ಡ ರೀತಿಯ ನಮಗೆ ವ್ಯಾಪಾರ ಖಂಡಿತ ಆಗ್ತದೆ. ಈ ಸಂದರ್ಭದಲ್ಲಿ ಒಳ್ಳೆಯ ರೀತಿಯಲ್ಲಿ ಆಗಬೇಕು. ಮುಂದಿನ ದಿನಗಳಲ್ಲಿ ಈ ಒಂದು ಮೆಡಿಕಲ್ ಈ ಒಂದು ಬೇರೆ ಕಡೆಯಲ್ಲಿ ಹೀಗೆ ಇದಲ್ಲ ಇನ್ನೂ ಸಹ ಕೆಲವು ಕಡೆಯಲ್ಲಿ ಆಗುವ ಒಂದು ಆಪ್ಟಿಕಲ್ ಮೆಡಿಕಲ್ಸ್ ಮತ್ತು ತೆರೆಯುವಂಥ ಅವಕಾಶ ನಿಮಗೆ ಸಿಗಲಿ. ಭಗವಂತ ನಿಮಗೆ ಒಂದು ಒಳ್ಳೆಯ ರೀತಿಯ ಒಂದು ವ್ಯಾಪಾರವನ್ನು ಕೊಡುವ ವ್ಯವಸ್ಥೆಯನ್ನು ಮಾಡಲಿ ಅಂತ ಹೇಳಿಕೊಂಡು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿಕೊಂಡು ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೆ. ಧರ್ಮಸ್ಥಳ ಜನಜಾಗೃತಿ ವೇದಿಕೆ ಸೋಮೇಶ್ವರ ವಲಯದ ಮಾಜಿ ಅಧ್ಯಕ್ಷರು ಶ್ರೀಯು ನಾರಾಯಣ್ ಎತ್ಕೊಂದು ಪ್ರಾಸ್ತಾವಿಕವಾದ ಪಾತೇರಿರು. ಓಣಂ ಹಬ್ಬದ ಈ ಶುಭ ಸಂದರ್ಭದಲ್ಲಿ ಯತೀಶ್ನವರು ಮೆಟ್ರೋ ಪ್ಲಸ್ ಮೆಡಿಕಲ್ ಮತ್ತು ಸರ್ಜಿಕಲ್ ಹಾಗೂ ಲ್ಯಾಬೊರೇಟರಿಯನ್ನು ಅಂತಾರಾಷ್ಟ್ರೀಯ ಮಟ್ಟದ ಹೊಂದಿಕೊಳ್ಳುವಂತೆ ಇಲ್ಲಿ ರಚಿಸಿರುತ್ತಾರೆ. ಈ ಶುಭ ಸಂದರ್ಭದಲ್ಲಿ ನಾವು ಎಲ್ಲರನ್ನೂ ಸ್ವಾಗತಿಸ್ತೇವೆ. ಹಾಗೂ ಬಂದಂಥ ಎಲ್ಲ ಮಿತ್ರ ಬಂಧುಗಳು ಎಲ್ಲರೂ ನಮ್ಮೊಟ್ಟಿಗೆ ಸೇರಿಕೊಂಡು ನಮ್ಮ ಈ ಇದಕ್ಕೆ ಕಾರ್ಯಕ್ರಮವನ್ನು ಆಸ್ವಾದಿಸಬೇಕು ಹಾಗೂ ಇದರ ಯಶಸ್ವಿಗೆ ಸಂಪೂರ್ಣ ಸಹಕರಿಸಬೇಕೆಂದು ವಿನಂತಿಸುತ್ತಾ ನಮ್ಮ ಅಂತಾರಾಷ್ಟ್ರೀಯ ಮಟ್ಟದ ಲ್ಯಾಬ್ನು 3 ಶುರು ಮಾಡ್ತಿದ್ದಾರೆ. ಇಂದಿರ್ದು ಜನಕ್ಲೆಗೂ ದಿಂಜ ಉಪಕಾರ ಆಪಣು ಪಣದು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ರಹಿಮಾನ್ ಕೋಡಿಜಾಲ್ ಹಾರೈಸಿರು. ತೊಕ್ಕೋಟ್ನಲ್ಲಿ ನಮ್ಮ ಯತೀಶ್ ಚಂದ್ರರವರು ಮೆಟ್ರೋ ಪ್ಲಸ್ ಎಂಬಂಥ ಮೆಡಿಕಲ್ ಸಂಸ್ಥೆಯನ್ನು ಇಲ್ಲಿ ಆರಂಭಿಸಿದ್ದಾರೆ. ಮೊದಲನೇದಾಗಿ ನಾನು ಅವರಿಗೆ ಶುಭವನ್ನು ಹಾರೈಸ್ತೇನೆ ಮತ್ತು ಈ ಒಂದು ಮೆಡಿಕಲ್ನಿಂದ ಎಲ್ಲ ಗ್ರಾಹಕರಿಗೂ ಒಂದು ಸೇವೆ ಕೊಡುವಂಥ ಕಾರ್ಯ ಆಗಲಿ ಅಂತ ಹಾರೈಸಿಕೊಂಡು, ಬಹುಶಃ ತೊಕ್ಕೋಟು ಪರಿಸರದಲ್ಲಿ ಅವರು ಈಗಾಗಲೇ ಹೇಳಿದಾಗೆ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಲ್ಯಾಬನ್ನು ಅವರು ಓಪನ್ ಮಾಡಿದ್ದಾರೆ. ಬಹುಶಃ ಇಲ್ಲದ್ರೆ ಎಲ್ಲರೂ ಮಂಗಳೂರು ಕಡೆ ಹೋಗುವಂಥ ಒಂದು ಸಂದರ್ಭದಲ್ಲಿ ಈ ಪ್ರದೇಶದಲ್ಲಿ ಜನರಿಗೆ ಭಾಳ ಒಂದು ಅನುಕೂಲವಾಗುವಂಥ ಒಂದು ಕೆಲಸವನ್ನು ಕೂಡ ಅವರು ಮಾಡಿದ್ದಾರೆ. ಬಹುಶಃ ಈ ಪ್ರದೇಶದಲ್ಲಿ ಇದೊಂದು ಉತ್ತಮ ಮೆಡಿಕಲ್ ಆಗಿ ಹಾರೈಸಲಿ. ನಮ್ಮ ಅಧ್ಯಕ್ಷರು ಹೇಳಿದಾಗೆ ಅವರು ಇನ್ನೂ ಕೂಡ ಅನೇಕ ಮೆಡಿಕಲ್ಗಳನ್ನು ತೆರೆಯುವಂಥ ಒಂದು ಅವಕಾಶ ಕೂಡ ಭಗವಂತವನ್ನು ಅವರಿಗೆ ನೀಡಲಿ ಅಂತ ಶುಭವನ್ನು ಹಾರೈಸಿಕೊಂಡು ಅವರಿಗೆ ಮತ್ತೊಮ್ಮೆ ಶುಭವನ್ನು ಹಾರೈಸ್ತೇನೆ. ಮಾಲಕಿರು ಶ್ರೀ ಯತೀಶ್ ಸಿ.ಕೆ. ಪಾತ್ರೊಂದು ಮೂಲು ಮಾತಾ ಮರ್ದಲೇನು ದಿಂಜ ಕಮ್ಮಿ ಬೇಲಿಟ್ಟು ಜನಕ್ಲೆಗೆ ಮುಟ್ಟವನ್ನು ಬೇಲೇನು ಮಲ್ತೊಂದುಲ್ಲ ಇನ್ನದ ಪೆರಚನನ್ನು ನಿಕ್ಲು ಪಡೆಯಲ್ನ ಬಂಡದಕ್ಕೆ ಏನೊಂಡೇರು. ವ್ಯವಸ್ಥಾಪಕರಾದ ನಾನು ಯತೀಶ್ ಚಂದ್ರ. ನಮ್ಮದು ಈ ಮೆಟ್ರೋ ಪ್ಲಸ್ ಈ ಸಂಸ್ಥೆಯನ್ನು ಇವತ್ತು ಉದ್ಘಾಟನೆ ಮಾಡಿರುತ್ತೇವೆ. ನಮ್ಮ ಸಂಸ್ಥೆಯ ಮೂಲ ಉದ್ದೇಶ ಎಲ್ಲ ಥರದ ಔಷಧಿಗಳು ಮತ್ತು ಲ್ಯಾಬೊರೇಟರಿ ಸರ್ವಿಸ್, ಎಲ್ಲ ಥರದ ಆಯುರ್ವೇದ, ಅಲೋಪ್ಯಾಥಿಕ್, ಸರ್ಜಿಕಲ್ ಮತ್ತು ಲ್ಯಾಬೊರೇಟರಿ ಸರ್ವಿಸನ್ನು ಅತಿ ಕಡಿಮೆ ದರದಲ್ಲಿ ಅಂದರೆ ರಿಯಾಯಿತಿ ದರದಲ್ಲಿ ಜನರಿಗೆ ತಲುಪಿಸುವಂಥ ಪ್ರಯತ್ನವನ್ನು ನಾವು ಪ್ರಾಮಾಣಿಕವಾಗಿ ಮಾಡುತ್ತಿದ್ದೇವೆ. ನೀವೆಲ್ಲರೂ ಬಂದು ಇದರ ಪ್ರಯೋಜನವನ್ನು ಪಡೆದುಕೊಳ್ಳಬೇಕು. ಮತ್ತು ನಮ್ಮ 10 ದಿನದಲ್ಲಿ ನಮ್ಮೊಂದು ಲ್ಯಾಬೊರೇಟರಿಯ ಸರ್ವಿಸ್ ಪ್ರಾರಂಭವಾಗಲಿದೆ. ಇದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಲ್ಯಾಬೊರೇಟರಿ ಸರ್ವಿಸ್ ಆಗಿದ್ದು ತೊಕ್ಕೋಟಿನಲ್ಲಿ ಪ್ರಥಮ ಪ್ರಯತ್ನವಾಗಿರುತ್ತದೆ. ನೀವೆಲ್ಲರೂ ಇದರ ಪ್ರಯೋಜನವನ್ನು ಪಡೆದು ಅತಿ ಉತ್ತಮ ರಿಸಲ್ಟ್ ಬರುವಂತಹ ಒಂದು ಲ್ಯಾಬೊರೇಟರಿ ನಮ್ಮ ಇಲ್ಲಿಂದ ಅತಿ ಉನ್ನತ ಮಿಷಿನ್ಗಳಲ್ಲಿ ಟೆಸ್ಟ್ ಮಾಡುವಂತಹ ಒಂದು ಲ್ಯಾಬನ್ನು ನಾವು ಓಪನ್ ಮಾಡ್ತೇವೆ. ಅದಕ್ಕಾಗಿ ನೀವೆಲ್ಲರೂ ಬಂದು ಇದರ ಪ್ರಯೋಜನವನ್ನು ಪಡೆದುಕೊಳ್ಳಬೇಕೆಂದು ನಾನು ಕೇಳಿಕೊಳ್ತೇನೆ. ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಸದಸ್ಯರು ಮನ್ಸೂರ್ ಅಳೆಕಳ ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಶ್ರೀ ಯತೀಶ್ ಸಿ.ಕೆ. ಬೊಡೆದಿ ಅಖಿಲ ಕೆ.ಎಂ ಕಾರ್ಯಕ್ರಮದ ಮುತಾಲಿಕೆಡಿದ್ದರು.